ಡೈರೆಕ್ಟ್ ಏನು ಅಂದ್ಕೊಂಡಿದ್ದಾರೆ ಅದನ್ನೇ ಮಾಡಿದ್ದಾರೆ. ಫೋಟೋ ಪ್ರಿಂಟ್ ಬರೋವರೆಗೂ ನಮಗೊಂಥರ. ಎಲ್ಲ ಆಟೋಗಳಲ್ಲಿ ಏನು ಮೆಜೆಸ್ಟಿಕ್ದು ಲುಕ್ ಇದೆ, ಆ ಲುಕ್ಕು. ಆಮೇಲೆ ಸರ್ ಒಂದು ಫೋಟೋ ಸೆಷನ್ ಮಾಡೋಣ ಅಂಥೇಳಿ ಒಂದು ಡಿಸ್ಕಷನ್ ಆಯಿತು. ಸರಿ ಆಯ್ತು ಮಾಡೋಣ ಅಂಥೇಳಿ ಸತ್ಯ ಮೇಕಪ್ ಮಾಡಿ ಹೇಳೋಣ ಸರ್, ಇವ್ರಿಗೆ ಮಲ್ಲಿಗೆ ಹೇಳೋಣ ಸರ್ ಅಂತೇಳಿ. ಸರ್ ಆಯ್ತು ಮಲ್ಲಿಗೆ ಫೋನ್ ಮಾಡ್ತೀನಿ. ನಮ್ಮ ಪ್ರಭಾಕರ್ ನಮ್ಮ ಅಸಿಸ್ಟೆಂಟ್ ಮೇಕಪ್ ಪರ್ಸ್ನಲ್ ಅಸಿಸ್ಟೆಂಟು ಅವರು, ಪರ್ಸ್ನಲ್ ಮೇಕಪ್ ಮ್ಯಾನು ಮಲ್ಲಿ ಅಂತೇಳಿ ಅವ್ರಿಗೆ ಫೋನ್ ಮಾಡ್ತೀನಿ, ಅಣ್ಣ ಬರ್ತೀನಿ ಬಿಡಿ ಅಂತೇಳಿ ಅವ್ರು ಬರ್ತಾರೆ. ಆಮೇಲೆ ಸ್ಟಿಲ್ಲು ನಮ್ಮ ಡೈರೆಕ್ಟರ್ ಕೇಳಿದೆ, ಡೈರೆಕ್ಟರ್ ಸ್ಟಿಲ್ ರಮೇಶಿಗೆ ಹೇಳೋಣ ಸರ್, ಸ್ಟಿಲ್ ರಮೇಶ್ ಅಂತೇಳಿ ಅವ್ರಿಗೆ ಫೋನ್ ಮಾಡ್ತೀವಿ, ಅವರು ಬರ್ತಾರೆ. ಒಂದು ಡೈರೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ ಮೇಕಪ್ ಮ್ಯಾನ್ ಅವ್ರಿಗೆ, ಸರ್ ಕ್ಯಾರೆಕ್ಟರ್ ಬಗ್ಗೆ ಹಿಂಗೆ ಬೇಕು ಅಂತೇಳಿ ಅಂತ. ಡೈರೆಕ್ಟ್ ಏನು ಅಂದ್ಕೊಂಡಿದ್ದಾರೆ ಅದನ್ನೇ ಮಾಡಿದ್ದಾರೆ ಮೇಕಪ್. ಅದೊಂದು ಮೇಕಪ್ ಮಾಡಿ ಎಲ್ಲ ಫೋಟೋ ಬಂದು ವೆರಿ ನೆಕ್ಸ್ಟ್ ಎಲ್ಲ ಫೋಟೋಸ್ ಎಲ್ಲ ಬಂತು. ಇವಾಗ ಥರ ಮೊಬೈಲ್ ಇಮಿಡಿಯೇಟ್ ಬಂದುಬಿಡೋಲ್ಲ. ಆವಾಗ ಫೋಟೋ ತೆಗಿಬೇಕು, ನೆಗೆಟಿವ್ ಪ್ರಿಂಟ್ ಹಾಕಬೇಕು, ಪ್ರಿಂಟ್ ಹಾಕೋವರೆಗೂ ನಮಗೆ ಒಂಥರ, ಫೋಟೋ ಪ್ರಿಂಟ್ ಬರೋವರೆಗೂ ನಮಗೊಂಥರ ಹೌದಾ ಡೈರೆಕ್ಟ್ರ್ ಕಾನ್ಸೆಪ್ಟ್ ಸೂಟ್ ಆಗ್ತಾನ ಇಲ್ವಾ, ಡೈರೆಕ್ಟ್ರ್ ಇಷ್ಟಪಡ್ತಾನ ಇಲ್ವಾ ಅನ್ನೋದು ಇರುತ್ತೆ. ನಮಗೂ ಇರುತ್ತೆ, ಡೈರೆಕ್ಟ್ರಿಗೂ ಇರುತ್ತೆ. ಸರಿ ಪ್ರಿಂಟ್ ಹಾಕಿ ಬಂದು ಸೇಮ್ ಡೈರೆಕ್ಟ್ರ್ ಏನು ಅಂದ್ಕೊಂಡಿದ್ರು, ಡೈರೆಕ್ಟ್ರಿಗೆ ಮೇಕಪ್ ಮ್ಯಾನ್ ಹೆಂಗೆ ಸ್ಪಂದಿಸಿದ್ರು, ದರ್ಶನ್ಗೆ ಅವ್ರಿಗೆ ಆ ಕ್ಯಾರೆಕ್ಟ್ರಿಗೆ ಹೆಂಗೆ ಸೂಟ್ ಆಗ್ತಾರೆ ಪಕ್ಕ. ಆ ಒಂದು ರಗಡು ಇವತ್ತೆಲ್ಲ ಎಷ್ಟೋ ಆಟೋಗಳಲ್ಲಿ ನೋಡುವ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಆಟೋಗಳಲ್ಲಿ ಏನು ಮೆಜೆಸ್ಟಿಕ್ದು ಲುಕ್ ಇದೆ, ಆ ಲುಕ್ಕು ಸಿನಿಮಾದಲ್ಲ ಇದ್ರದ್ದು ಫೋಟೋ ಸೆಷನ್ ಮಾಡಿದ್ದು ಒಂದು ಪ್ರಿಂಟ್. ಅದು ಇವತ್ತೇನು ಅದು ಮಾಡಿದ್ದೆ ಆವತ್ತಿಂದಲೇ. ಬಟ್ ಆ ಲುಕ್ಕಿಗೂ ಮತ್ತು ದರ್ಶನ್ನು ತುಂಬ ಚಾಕ್ಲೇಟ್ ಇರುತ್ತೆ, ಸ್ಮಾರ್ಟಾಗಿದ್ದರು. ಅದಕ್ಕೆ ಇದಕ್ಕೆ ತುಂಬಾ ವ್ಯತ್ಯಾಸ ಆಯಿತು ಆ ಪ್ರಿಂಟಿಗೆ. ಬಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.